ಕಿರುವರಳಿನಲ್ಲಿ ಹೊರಗಿಡೆ ದಾನವರಿ ವರುದಿಸುತ್ತಲಿ ಜಲರಾಶಿ ಜಲರಾಶಿಯ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು.
ಎಲ್ಲಿ ನೋಡಿದರೂ ಕತ್ತಲೆಯ ಮುತ್ತವಲ್ಲದೆ ಬೇರೆ ಯಾವುದೂ ನನ್ನ ಕಂಗಳಿಗೆ ಕಾಣಿಸುವುದಿಲ್ಲ. ಹುಟ್ಟು ಹೇಗೆ ಹುಟ್ಟು, ಯಾರಿಂದ ಹುಟ್ಟು, ಯಾರು ಜನ್ಮವನ್ನಿತ್ತವರು ಒಂದೂ ತಿಳಿಯುತ್ತಾ ಇಲ್ಲ. ಪ್ರಶ್ನೆಯಾಗಿಯೇ ಉಳಿಬಾರದು, ಉತ್ತರ ಪಡೆದುಕೊಳ್ಳಬೇಕು ಎನ್ನುವ ಆಸೆಯಿಂದ ನೋಡೋಣ. ಸ್ವಲ್ಪ ಆಚೆ ಈಚೆ ವಿಹರಿಸ್ತೇನೆ, ಯಾರಾದರೂ ಸಿಕ್ಕರೆ ಪ್ರಶ್ನಿಸ್ತೇನೆ. ಯಾರು ನೀನು? ನೀನು ಯಾರು? ನಾನು ಯಾರು? ನನ್ನಂತೆ ನೀನು ಕಂಗೊಳಿಸುತ್ತಾ ಇದ್ದಿ. ನೀನು ನನ್ನ ಹಾಗೆ ಗೋಚರಿಸುತ್ತಾ ಇರುವೆ. ನಾವಿರುವರೇ ಜಲದಲ್ಲಿ ಇದ್ದೇವೆ, ಬೇರೆ ಯಾರೂ ಇಲ್ಲ ಎಂದಾದ ಮೇಲೆ ಕತ್ತಲೆಯಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಇನ್ನು ಮುಂದೆ ನಾವು ಒಂದಾಗಿ ಸಂಚರಿಸೋಣ. ಅದು ಒಳ್ಳೆಯದು. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಿಶ್ವಾಸ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೆ, ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೆ. ತಮ್ಮ ಇಷ್ಟು ಸಾಕಾಗುವುದಿಲ್ಲ. ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಬೇಕು. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಬೇಡವೇ ಬೇಡ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ಒಳ್ಳೆಯದು. ನಾನು ಹಿರಿಯವ, ಹೌದು. ಮೊದಲು ನನಗೆ ನಾಮಕರಣ ಆಗಬೇಕು. ಆಗಲಿ. ಹೆಸರು ಇರಿಸುವುದಕ್ಕೆ ಬೇರೆ ಯಾರೂ ಇಲ್ಲ. ಆದ ಕಾರಣ ನೀನೇ ನನಗೆ ಹೆಸರನ್ನಿಡು. ಅಣ್ಣ, ನಿನಗೆ ನಾನು ನಾಮ ಇಡಬೇಕಾ? ನಾಮ ಇಡು. ಆಗಲಿ. ನಿನಗೆ ಮೊದಲು ನಾನೇ ನಾಮ ಇಡುತ್ತೇನೆ. ಸರಿ. ಅಣ್ಣ. ಒಮ್ಮೆ ತಿರುಗು, ಹೀಗೆ ತಿರ್ಗ. ನಿನ್ನನ್ನು ಪರೀಕ್ಷಿಸಿ ನಿನಗೆ ನಾನಿಡುವ ಹೆಸರೇನು ಬಲ್ಲಯ? ನೀನು ಮಧು. ಹಾಗಿದ್ದರೆ ನಿನ್ನ ಅಣ್ಣ ಮಧುವನ. ಹೇಗೆ? ಮಧುವನ. ಮಧು ಅಣ್ಣ. ಮಧು ಅಲ್ಲ, ಏನು ಮಧು ಅಣ್ಣ. ಮುಂದಿನವರೆಲ್ಲ ನಿನ್ನ ಹೆಸರನ್ನೇ ಇಡಬೇಕು. ಸರಿ. ಹಾಗೆ ಉಂಟು ನಿನ್ನ ಹೆಸರು. ತಮ್ಮ, ಏನು? ನಿನ್ನನ್ನು ಕಂಡಾಕ್ಷಣ ನನ್ನ ಹೆಸರಿಗೆ ಹೊಂದಾಣಿಕೆಯಾಗುವಂತ ಒಂದು ಹೆಸರನ್ನು ನಿನಗೆ ನಾನು ಇಡ್ತೇನೆ. ನಾನು ಮಧು ಆದ್ರೆ ನೀನು ಕೈಟಭ. ಅಣ್ಣ ಮಧು. ತಮ್ಮ ಕೈಟಭ. ನಿನ್ನಲ್ಲಿ ಮಾತನಾಡುತ್ತಾ ಇದ್ದಂತೆ ಓ ಈ ಭಾಗದಲ್ಲಿ ಏನೋ ಚುರುಚುರು. ಅದುವೇ ಹಸಿವೆ. ಹಸಿವೆಯ ನಿಜ. ನಿವಾರಿಸುವ ಬಗೆಯೇ ಬಲ್ಲಯ? ಹೇಗೆ? ಕಾಡುತ್ತಾ ಇದೆ ಜಲದಿ. ಜಲದಿಯನ್ನು ಪಡೆಯೋಣ, ಜಲದಿಯನ್ನು ಕದಡೋಣ. ಜಲದಲ್ಲಿ ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ.
ಚಿಕ್ಕವ ಅಣ್ಣದ ಕಮಲದ ಮೇಲೆ ಕುಳಿತಿದ್ದಾನೆ. ಸರಿ. ನೋಡು ಬೇಡುವ ನಿನಗೆ? ತೋರಿಸು. ಬಾಯ್. ಬಿಡಿ 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 ಗಲ 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 ಗಲ. ಸಿಕ್ಕಿದ್ದನ್ನು ನೀನು ಬಿಟ್ಟದ್ಯಾಕೆ? ನಾನು ಬಿಟ್ಟದ್ದಲ್ಲ, ಅವ ತಪ್ಪಿಸಿಕೊಂಡದ್ದು. ಜಾರಿಗೊಂಡ? ಹೌದು. ಎಲ್ಲಿ ತಾನೇ ಮುಂದುವರಿಯುವುದಕ್ಕೆ ಸಾಧ್ಯ? ಇಲ್ಲೇ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಅರಸುತ್ತ ಮುನ್ನಡೆಯೋಣ. ಯೋಗಮಾಯು ನಣಿನ ಲಾಭನು ತುರೆದು ನಿದ್ರೆಯ ಉಳಿದಿನಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ. ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ನಿನ್ನಷ್ಟಕ್ಕೆ ನೀನು ನಗುತ್ತಿರುವೆ. ಯಾರು ಎನ್ನುವ ಹಾಗೆ ಹೇಳು. ಆಯ್ತಾ? ಇಲ್ಲ. ಹೋರು ಬೇಗ ಮೊದಲು ಕಂಡ ಹೋರನಲ್ಲಿ ಹೋದ ಪಟ್ಟ ಕೇಳುವ ನೀವು. ಧೀರ ಮಧು ಕೈಟಭ ನಾವೇ. ಧೀರ ಮಧು ಕೈಟಭರೆ
ನಾವೇ. ಕೈಟಭ, ಹೌದು. ಬಹಳ ಸಂತೋಷವಾಯಿತು. ಯಾಕೆ? ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ಪ್ರಬುದ್ಧರೇ, ಅದು ಹೌದು. ಪ್ರಶ್ನಾರ್ಥಕ. ಯಾಕೆ? ಮೊದಲೊಬ್ಬನನ್ನು ಅಟ್ಟಿಕೊಂಡು ಬಂದಿದ್ದೇವೆ ಅಂತ ನೀವು ಆಡಿದ್ದೀರಿ. ನಿಜ. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋಟ ಬಂಡ. ನಾನು ನಿನ್ನನ್ನು ಬಂಡ ಅಂತ ಹೇಳಿ ಅದೇ ಕೇಳಿದ ಪ್ರಶ್ನೆ. ಅವ ಪೋರನನ್ನು ಬಂಡನೋದು ನೀನು ತೋರಿಸಬೇಕು. ನಾ ಏನೆನ್ನುವುದು ಪ್ರಧಾನ ಅಲ್ಲ. ಈಗ ಅವನನ್ನು ಹಿಡಿಯುವಲ್ಲಿ ನೀವು ದುರ್ಬಲರೇ ಹೌದಲ್ಲ. ದುರ್ಬಲತೆ ಅಂತ ಅದಕ್ಕೆ ಹೇಳುವುದಿಲ್ಲ. ಮತ್ತೆ ನಮಗೂ ಅವನಿಗೂ ಆದದ್ದು ಓಟದ ಸ್ಪರ್ಧೆ ಅಲ್ಲ. ಮತ್ತೆ ಅವ ಹೆದರಿ ಓಡಿದ್ದು, ನಾವು ಆತನನ್ನು ಅಟ್ಟಿಸಿಕೊಂಡು ಹೋದದ್ದು. ಆ ವ್ಯತ್ಯಾಸವನ್ನು ನೀನು ಗಮನಿಸು. ನೀವು ಹಿಡಿದಿರಾ? ಹಿಡಿಲಿಲ್ಲ. ಸಿಕ್ಕಿದನ? ಅವ ಹಗೂರ, ನಾವು ಭಾರ ಇದ್ದ ಕಾರಣ ನಮಗೆ ಓಡುವುದಕ್ಕಾಗಲಿಲ್ಲ. ಓ, ನೀವು ಆದ್ರೂ ನಾನು ಓಡಿದೆ. ಅವ ಓಡ್ಲಿಲ್ಲ, ನಾನು ಓಡಿದೆ. ಸಿಕ್ಕಿದನ? ಅವನ ಕಾಲು ಹಿಡಿದೆ. ಏನು ಮಾಡುವುದು? ಬಿಡಬೇಕಾದ ಅನಿವಾರ್ಯ ಸ್ಥಿತಿ ನನ್ನ ಪಾಲಿಗೆ. ಅವ ವ್ಯರ್ಥ ಪ್ರಯತ್ನ ಮಾಡಿದಷ್ಟೇ. ಜಾರಿದವ ಹೋಗಲಿ ಬಿಡಿ. ಆದರೆ ಅವನನ್ನು ರಕ್ಷಿಸುವಲ್ಲಿ ನೀವು ಶಕ್ತರಾಗಿದ್ದಿ, ಅವನನ್ನು ಪಡೆಯುವಲ್ಲಿ ನೀವು ಶಕ್ತರಾಗಲಿಲ್ಲ. ಪ್ರಬಲರೆನ್ನುವುದರ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ಅವನ ವಿಷಯ ನಾ ಅರಿಯೆ ಅಂತ ಹೇಳಿದ್ರೆ ನಾ ಕಾಣೆ. ನಾಕಾಣೆ ಎಂಟಾಣೆ ಅಲ್ಲ, ಹತ್ತಾಣೆ. ಎಂತದ್ದ? ನಾನು ಅವನ ಕಾಣೆ ಕಾಣಲಿಲ್ಲ. ಹೇಳು, ಅವ ಯಾರು ಅಂತ ನಿನಗೆ ಗೊತ್ತಿಲ್ಲ? ಇಲ್ಲ. ಆಕ್ಷೇಪ ಇಲ್ಲ. ನಿನಗೆ ನೀನು ಯಾರು ಅಂತ ಗೊತ್ತುಂಟ? ಅದನ್ನು ಹೇಳಿಬಿಡು. ಅಖಂಡವಾದ ಈ ಅಬ್ಧಿ ಅಧಿಕಾರಿ ಶ್ರೀಮನ್ನಾರಾಯಣ. ವಿಕ್ರಮವನ್ನು ಸಲಹೆಯಿಂದಲೇ ಏನು ಜನರಿಗೆ ಒಡೆಯ ಎನ್ನುವ ಹಾಗೆ ಬೇಡ. ಕೆಲವ ಊಟ ನೀನು ಜಲದಿಗೆ ಒಡೆಯ ಹೌದು ಎಂದಾದ್ರೆ ನಮ್ಮ ಪ್ರಶ್ನೆಗಳಿವೆ. ಅವನಿಗೆ 5 ತಲೆ, ನಿನಗೆ ಒಂದೇ ತಲೆ. ಅವ ಬಿಳಿಯ, ನೀನು ಕರಿಯ. ಆತ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಎಲ್ಲ ಅವನನ್ನು ನೀನು ತೋರಿಸದೇ ಇದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿದೆವು. 5 ತಲೆಯವ ಅವ ಬಂದಿದ್ದ. ಬಿಟ್ಟುಬಿಡು. ಮೂಢನೆಂಬಿರೆ ಎನ್ನ ಅಲ್ವಾ ತಿಳಿಯಿರೋ ಮುನ್ನ ಅವ ಬಂದವ ನನ್ನಲ್ಲಿ ರಕ್ಷಣೆ ಕೇಳಿದ. ಮತ್ತೆ ಆಗ ಇಲ್ಲ ಅಂತ ಹೇಳಿದ್ದಿ. ನಾ ಹೇಳಿದ್ದು ನೀವು ಬಂಡ ಅಂತ ಹೇಳಿದ್ದಕ್ಕೆ. ಆಹಾ. ಬಂಡರಿಗಾಶ್ರಯ ಎಮ್ಮನಗಿಲ್ಲ. ದೀನರಾಗಿ ಬಂದದ್ದಕ್ಕೆ ಆಶ್ರಯ ಕೊಟ್ಟಿದ್ದೇನೆ. ನಿಮಗೂ ಎಚ್ಚರಿಕೆ ಕೊಡ್ತೇನೆ. ಏನು? ಬಾಗಿದವರನ್ನು ಒಲಿದು ಪಾಲಿಪೆ, ಬೀಗಿದವರನ್ನು ಕುಟ್ಟಿ ಕೆಡಹುವೆ. ಇದು ಎನ್ನಯ ದಿಟ್ಟತನ ಕಣ. ನುಂಗುತ್ತೇನೆ ನುಂಗುತ್ತೇನೆ. ಎಂತದ್ದು? ಇಳಿವ ತುತ್ತಲ್ಲ ಗಂಟಲಲ್ಲಿ. ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ಮಧ್ಯದಲ್ಲೇ ಸಿಕ್ಕಿ ಏನು ಅಣ್ಣ? ಮಧ್ಯ ಮಧ್ಯ ನೀರು ಹಾಕಿ ಇಳಿಸ್ತೇವೆ. ಕೊರಳ ಮಧ್ಯ. ನಾವು ಅದನ್ನೇ ಹೇಳಿದ್ದು, ಬೇರೆ ಯಾವ ಮಧ್ಯ? ನಾವು ಒಳಗೆ ಹೋದ್ರೆ ನನ್ನನ್ನು ಅಡ್ಡಕ್ಕಲ್ವೋ ನಿಮ್ಮನ್ನು ಉದ್ದಕ್ಕೆ ಮಲಗಿಸಿ, ಮುಂದಿನಿಂದಲೂ ಹಿಂದಿನಿಂದಲೂ ವಿಸರ್ಜಿಸಿ, ನಿಮ್ಮತ್ತೋ ನನ್ನತ್ತೋ ಕಾಣಿಸ್ತೇನೆ.
ಯಾವುದೋ ಒಂದು ಅಂಗ ಮೇಲೆ ಬರ್ತಾ ಉಂಟು. ಅಣ್ಣ ಹಾಗಿದ್ರೆ ತಿಂದು ಮುಗಿಸಬೇಕಾ? ಇಲ್ಲ, ಅವಸರ ಮಾಡಬೇಡ. ನಾವು ಈಗಲೇ ತಿಂದ್ರೆ ಏನಾದೀತು ವಲ್ಲಯ? ಆತ ಹೇಳಿದ್ದಾನೆ, ಗಂಟಲಿಗೆ ಸಿಲುಕಿಕೊಂಡೇನು. ಸರಿ, ಸತ್ಯ ಅದು. ವಿಪರೀತ ಆಯಾಸ ಹಸಿವೆಯಾಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ನಮ್ಮ ಆಯಾಸ ಕಡಿಮೆ ಆಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. 3 ದಿನ ಕಳೆದ ಮೇಲೆ ಅವನನ್ನು ತಿನ್ನೋಣ. ಆದ್ರೆ ಪಾಲಿನ ವ್ಯವಸ್ಥೆ ಮಾತ್ರ ನಾವು ಈಗಲೇ ಮಾಡಿಕೊಳ್ಳಬೇಕು. ಹುಟ್ಟಿ ಕೆಲವು ದಿವಸ ಆಗ್ಲಿಲ್ಲ. ಹೌದು. ಅಣ್ಣ ತಮ್ಮಂದಿರಲ್ಲಿ ಅಣ್ಣ ತಮ್ಮಂದಿರಿಗೆ ಒಳ್ಳೇದಿರುವಾಗಲೇ ಪಾಲು ಮಾಡಿಕೊಂಡ್ರೆ ನಾಳೆ ಸಮಸ್ಯೆ ಆಗುವುದಿಲ್ಲ. ಸರಿ, ಹಾಗಿದ್ರೆ ನೀನು ಪಾಲು ಮಾಡು, ನಾನು ಒಪ್ಪಿಕೊಳ್ತೇನೆ. ಹಾಗಿದ್ರೆ ಹೀಗೆ ಮಾಡೋಣ. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಎರಡರಲ್ಲಿಯೂ ಕಡಿಮೆ ನನಗೆ ಆಯ್ತಾಗಿದ್ರೆ. ನಿನಗೆ ಕಡಿಮೆ ಅಂತ ಈಗಲಾದ್ರೂ ಗೊತ್ತಾಯ್ತು. ಎಷ್ಟು ಬೇಗ ನನಗೆ ಕಡಿಮೆ ಅಂತ ಗೊತ್ತಾಯ್ತು. ನಿನಗೆ ಗೊತ್ತಾದದ್ದು ಒಳ್ಳೆಯದಾಯ್ತು. ಅದೆಲ್ಲ ಆಗುದಿಲ್ಲ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಹಾಗಿದ್ರೆ ಹೀಗೆ ಮಾಡುವ. ಹೇಗೆ? ಅವನ ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಅದರ ಸೊಂಟದಿಂದ ಕೆಳಗೆ ಎಂತ ಉಂಟು ಮಾರಾಯ? ಬಲಿಷ್ಠವಾದ 2 ತೊಡೆಯ ಮಾಂಸ ಇಲ್ವಾ? ತೊಡೆಯ ಮಾಂಸ ರುಚಿಯೂ ಹೌದು, ಹೆಚ್ಚು ಹೌದು. ಹಾಗೆಂದು ಆತನ ತೊಡೆಯ ಮಾಂಸದ ಮೇಲೆ ಮಾತ್ರ ನನಗೆ ಆಸಕ್ತಿ ಅಲ್ಲ, ಅವನ ಮೆದುಳಿನ ಮೇಲೆ ಆಸಕ್ತಿ. ಜಾಣನಿದ್ದಾನೆ, ಬುದ್ಧಿವಂತಿಕೆಯ ಮಾತುಗಳನ್ನಾಡಿದ್ದಾನೆ. ಅವನ ಮೆದುಳಿನ ಒಂದೊಂದು ತುಂಡನ್ನು ನಾವಿರುವರು ಸವಿಯಲೇಬೇಕು. ಹೀಗೆ ಮಾಡೋಣ. ಎಡಗೈ ಎಡಗಾಲು ನೀನು ಹಿಡಿ, ಬಲಗೈ ಬಲಗಾಲು ನಾನು ಹಿಡಿತೇನೆ. ಇರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯೋಣ. ಶರೀರ ಹೀಗೆ ಇಬ್ಬಾಗಬೇಕು. ನಿನಗೆ ಹೆಚ್ಚು ಬಂದ್ರೆ ನಿನ್ನ ಅದೃಷ್ಟ, ನನಗೆ ಬಂದ್ರೆ ನನ್ನ ಯೋಗ. ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದುಕೊಳ್ಳೋಣ. ಧನುಜರಲಿ ಜಯದೇರದಿರುತ್ತಿರೆ ನಳಿನಾಭನು ಸ್ಮರಿಸೆ ಭಕ್ತಿಯುಳಾದಿ ಮಾಯೆಯನು ಮನದೊಳರಿದನು ದುರದೊಳ್ ಅಸರಳ ಹನನಗೊಳಿಸುವೆ ಕಪಟದೊಳಗಿಳದೆನು ತಲ ಮಧುಕೈಟವರ ಹೊಗಳುತ್ತ ನಿಂತಿಂದ ಕಳರ ಕೂಡೆ ಕಾಳಗವನ್ನೆಸಗಿ ದಿವ್ಯ 5,000 ವರ್ಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ. ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗುಣಮಗತಕ್ಕೆ ಆತರಿಯದಂತೆ ನಾವು ಜನಿಸುವುದೇನು ಅಚ್ಚಳಿಯದ ಮಂಡಲಗು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪರಾಕ್ರಮಕ್ಕೆ, ಹೆಚ್ಚಿನ ತೋಳಬಲು. ಹೀಗೆ 5,000 ವರ್ಷ ಪರ್ಯಂತ ಹೋರಾಟವನ್ನು ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ಯುದ್ಧ ಮಾಡ್ತೀಯಾ? ಗೆದ್ದವರು ನೀವು. ಹಾಗೆ ಹೇಳುವುದಕ್ಕೇನು ನಿನಗೆ ಕಷ್ಟ? ಸೋತವ ನಾನು. ಗೆದ್ದಂತಹ ನಿಮಗೆ ಏನನ್ನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಏನು ಬೇಕು, ಎಲ್ಲಿ ಬೇಕು ಕೇಳಿಕೊಳ್ಳಿ. ತಟ್ಟನೆ ಇವೆ. ನೀನು ಹಲ್ಲು ಕಚ್ಚಿ ಅಭಿನಯ ಮಾಡಿದ್ರೆ ಉಂಟಲ್ಲ, ನನಗೆ ಸಿಟ್ಟು ಬರ್ತದೆ. ಮತ್ತೆ ನಾನು ತಟ್ಟನೆ ಈಬೇಕಾಗುತ್ತದೆ. ನಿಲ್ಲಿಸು. ಎಲ್ಲಿಯಾದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಇಲ್ವಾ? ಗೆದ್ದವರಿಗೆ ಬಹುಮಾನ ಕೊಡ್ತಾರೆ. ಯಾರು? ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರು. ಆದ್ರೆ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ಹೀಗೆ ಬದಲಾವಣೆ ಮಾಡಬಹುದು. ಗೆದ್ದವರು ಸೋತವರಿಗೆ ಕೊಡಬಹುದು. ಇಲ್ಲಿ ಗೆದ್ದವರು ನಾವು ಅಂದ್ರೆ ಅರ್ಥ ಏನು? ಸಾಮರ್ಥ್ಯವುಳ್ಳವರು ನಾವು. ಇಲ್ಲದಂತ ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ನಾವು ಸಿದ್ಧರಿಲ್ಲ. ನೀವು ಕೊಡುತ್ತೀರಿ, ವಿಶ್ವಾಸ ಬರ್ಬೇಕಲ್ಲ. ಪರವಾಗಿದ್ರೆ ತಟ್ಟಿ ಕೈ ತಟ್ಟಿ
ಕೇಳಿದ್ದನ್ನು ಕೊಡ್ತೇವೆ ಎಂಬ ಹಾಗೆ ಹಾ. ಮಾತಾ ನೀಡಿ ಎಲ್ಲ ಹಾ. ನೀನು ಏನನ್ನು ಕೇಳುತ್ತೀಯೋ ಹಾ. ಅದನ್ನು ನಾವೀರುವರು ಕೊಡ್ತೇವೆ. ಸಿಕ್ಕಿರಿ ಕೈಯೊಳಗೆ ನಾಯಿಕ್ಕಿರುವ ಬರೆಯೊಳಗೆ ಸೊಕ್ಕಿಲಿಗಳ ಹುತ ಇನ್ನೊಳು ಬೇಳ್ದಿರಿ ತಟ್ಟನೆ ನೀಡಿರಿ ನಿಮಗೆ ಶಿವ ಸಿಕ್ಕಿದಿರೇ ಮಧುಕೈಟಭರೆ ನನ್ನ ಕೈಯೊಳಗೆ ನೀವು ಸಿಕ್ಕಿದಿರಿ. ಹೇಗೆ ಮತೋನ್ಮತ್ತರಾಗಿ ಕೊಡ್ತೇವೆ ಅಂತ ಆಡಿದಿರಲ್ಲ. ತಗೋ ಕೊಡುವ ಭಟರು ದಿಟ್ಟ ಅಂತಾದ್ರೆ ತಗೋ ತಟ್ಟನೆ ನೀಡಿರಿ ನಿಮ್ಮ ಪ್ರಾಣ. ಪ್ರಾಣ. ಮಾಡುವನೆಮ್ಮ ಪ್ರಾಣವ ಕೇಳಿದ ಗಹನತನದಲ್ಲಿ ಬಾಚುಪಾಗ ತಾನು ರಾಗದಲ್ಲಿ ವಿಮನದಿರವೆನು ತಲಿ ತಾನಿಮ್ಮೂಡಿಲ್ದ ಮಾತ ಏನಾಡುವುದು ತಮ್ಮ ಅಣ್ಣ. ಜಾಣತನದಲ್ಲಿ ವಂಚಿಸಿದ, ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ನಾನು ಅಳುವುದು ಯಾಕೆ ಬಲ್ಲಯ್ಯ? ಯಾಕಣ್ಣ? ನನ್ನ ಪ್ರಾಣ ಹೋಗ್ತದೆ ಅಂತ ನನಗೆ ಚಿಂತೆ ಇಲ್ಲ. ಮತ್ತೆ? ನನ್ನ ಪ್ರೀತಿಯ ತಮ್ಮನಾದಂತಹ ನೀನು ಪ್ರಾಣ ಬಿಡಬೇಕಾಗಿ ಬರ್ತದಲ್ಲ ಎನ್ನುವಂತಹ ಚಿಂತೆ. ಅಣ್ಣ ಓ. ನೀನು ಕಣ್ಣೀರನ್ನು ಹಾಕಕೂಡದು. ಯಾಕೆ? ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತವೇ ಬರ್ತದೆ. ಯಾಕೆ ತಮ್ಮ? ಅಷ್ಟು ಪ್ರೀತಿಯನ್ನ ನಿನ್ನಲ್ಲಿ. ಅದಕ್ಕೆ? ಕೋಮಲವಾದ ಹೃದಯವನ್ನು ಹೊಂದಿದಂತಹ ನೀನು ಅಳ ಕೂಡದು. ಆದ ಕಾರಣವೇ ನನಗೆ ನೀನು ಹೆಸರಿಟ್ಟದ್ದು ಮಧು ಅಂತ. ಅದರ ಅರ್ಥ ಏನು ಗೊತ್ತುಂಟ? ಅಷ್ಟು ಚೀಪೆ ಅಂತ. ಎಂತದು? ಸಿಹಿ ಸಿಹಿ. ಹಾಗೆ ಹಾ. ಅಣ್ಣ ಓ. ನಿನ್ನ ಸಿಹಿಯಾದಂತಹ ಹೃದಯ ಅದು ಹೀಗೆ ಮಿಡೀತಾ ಇರಬೇಕು. 100 ಕಾಲ ಮಿಡೀತಾ ಇದ್ರೆ ನಾನು ಎಲ್ಲಿದ್ರೂ ಸುಖವನ್ನು ಅನುಭವಿಸ್ತೇನೆ. ನಾಳೆ ಹೋದ್ರೆ ಮತ್ತೆ ಮಿಡಿಲಿಕ್ಕಿಲ್ಲ. ಅದೇ ಹೋಗ ಕೂಡದು ಎನ್ನುವ ಕಾರಣಕ್ಕಾಗಿ ನಾನೇನು ಮಾಡ್ತೇನೆ ಗೊತ್ತಾ? ಏನು ಮಾಡ್ತೀನಿ? ನಾನು ಪ್ರಾಣವನ್ನು ಕೊಡ್ತೇನೆ, ನೀನು ಉಳಿಬೇಕು. ನೀನು ಎಳೆಯವ, ಇನ್ನೂ ಪ್ರಪಂಚದಲ್ಲಿ ಬದುಕಬೇಕು. ನೀನು ಬದುಕಿ ಉಳಿ, ನಾನು ಸಾಯ್ತೇನೆ. ಇಲ್ಲ ಇಲ್ಲ, ನಾನೇ ಸಾಯುವುದು. ನಾನು ಸಾಯುವುದ? ನಾನು ಇಲ್ಲ, ನಾವಿರುವರು ಬದುಕಿ ಉಳಿಯಬೇಕು. ನಾವು ಇದನ್ನು ತೆಗೆಯುವ ವ್ಯವಸ್ಥೆ ಬೇಗ ಮಾಡಬೇಕು. ಅಣ್ಣ ಇದನ್ನು ಯಾಕೆ ತೆಗಿಬೇಕು? ಇದು ಜನ ಸರಿ ಇಲ್ಲ. ಎಂತದು? ಜನ ಸರಿ ಇಲ್ಲ ಅಂತ. ಸರಿ ಇಲ್ಲ. ಇಲ್ಲ ಇಲ್ಲ, ಇವನನ್ನು ತೆಗಿಲಿಕ್ಕೆ ಏನಾದ್ರೂ ಹಾದಿ ಉಂಟ ಹೇಳು. ಅಣ್ಣ ತೆಗಿಲಿಕ್ಕೆ ನಾನು? ಹೌದು, ತೆಗಿ. ಅಣ್ಣ ಹೀಗೆ ಶಹವಾಸ್, ನಿನಗೆ ತಲೆ ಉಂಟು? ತಲೆಯೂ ಉಂಟು, ತಲೆಯಲ್ಲಿ ಕೂದಲೂ ಉಂಟು. ಅವನಿಗೆಲ್ಲರಿಗೂ ಉಂಟು, ಯಾರಿಗಿಲ್ಲ? ಕೊಡಿ ಕೊಡಿ ಎಲ್ಲ ಕೊಡ್ತೇವೆ. ಆದ್ರೆ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣವನ್ನು ಪಡೆ. ನನ್ನ ಯೋಗ್ಯತೆಯನ್ನರಿಯದೆ ನೀವು ಈ ರೀತಿ ವರ್ತಿಸುತ್ತಾ ಇದ್ದೀರಿ. ನನ್ನನ್ನು ಪರಿಪೂರ್ಣವಾಗಿ ತಿಳಿಯುವುದಕ್ಕೆ ಬೇಕಾಗಿ ಇದೋ ದಿವ್ಯ ಜ್ಞಾನ ನೋಡಿ ನೋಡಿ. ಜಯ ಜಯ ಜಯನ ನಾರಾಯಣ ನೀರಜದಳ ನಯನ ದೀನೋದ್ಧಾರಿ ರಮಣ ನಾರಾಯಣ ಹಿರಣ ಜಯನ ನಾರಾಯಣ ನೀರಜದಳ ನಯನ ಹರಿ ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು
ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ, ನಿನ್ನ ಯೋಗ್ಯತೆ ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯು ನೀನೆ, ಮಾಯಾವಿಯೂ ನೀನೆ, ಮಾಯಾ ವಿನೋದನೂ ನೀನೆ, ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಈಯುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಮಾಡಿದ್ದು ಅಪರಾಧವಾಗಿದೆ, ನಮಗೆ ಕ್ಷಮೆ ಇರಲಿ, ಕ್ಷಮೆ ಇರಲಿ. ಶಂಖ ಚಕ್ರ ಗದಾ ಪದ್ಮವನ್ನು ಕರದಲ್ಲಿ ಪಿಡಿದು ರಾರಾಜಿಸುತ್ತಿರುವಂತಹ ಓ ವಿರಾಟ್ ವಿಶ್ವರೂಪನೇ, ನಿನ್ನ ಈ ದಿವ್ಯ ರೂಪವನ್ನು ಕಂಡ ಮೇಲೆ ನೀನು ಏನು ನಾವು ಎಷ್ಟು ಎನ್ನುವುದು ವೇದ್ಯವಾಯಿತು ತಂದೆ. ಸರಿ, ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ, ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ನುತಿ ಪಾತ್ರನು ನೀನು. ಪ್ರಭು, ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಅದು ಸಾವಲ್ಲ, ಅದು ಮೋಕ್ಷಕ್ಕೆ ಒಂದು ಮೆಟ್ಟಿಲು ಅಂತ ಅರ್ಥವಾಗಿದೆ. ಹಾಗಾಗಿ ನಿನ್ನ ಪಾದ ಮೂಲದಲ್ಲಿ ಬಿದ್ದು ಬೇಡಿಕೊಳ್ಳುವುದಿಷ್ಟೇ, ನಮ್ಮ ಹೆಸರು ಅಜರಾಮರವಾಗಿ ಉಳಿಯುವ ಹಾಗೆ ಕೃಪೆ ಬೀರು. ಸರಿ ಸರಿ, ಅದು ಕೈಟಬರೆ, ನೀವು ಅನ್ಯರಲ್ಲ ಮಕ್ಕಳೇ, ನನ್ನ ಮಕ್ಕಳು. ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಮತ್ತನಾದ ವಿಧಾತನನ್ನ ಉದರವನ್ನು ಸೇರಿದ ಹರ ಮೊದಲೇ ಐಕ್ಯನಾದ ಪರಿಣಾಮದಲ್ಲಿ ಸತ್ವ ರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪಿಷ. ಅದನ್ನು ತೆಗೆದು ಸಮುದ್ರ ಮಧ್ಯಕ್ಕೆ ಹಾಕಿದಾಗ ನಿಮ್ಮಿರುವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಗಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸುತ್ತೇನೆ. ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲೂ, ಕೈಟಬನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಅಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸುತ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ಧಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವನ್ನರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ನಿಮ್ಮ ಪ್ರತೀಕವಾಗಿ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸ್ತೇನೆ. ಜಯ 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 ಜಯ.